ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಮುಂದಾಗಿದ್ದೀನಿ ಎಂದು ರೂಪ್ಸಾ ಕರ್ನಾಟಕ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ತಿಳಿಸಿದ್ದಾರೆ. ಅವರು ಪಾವಗಡ ತಾಲೂಕಿನ ವಿವಿಧ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿ ಪ್ರಚಾರವನ್ನು ನಡೆಸಿ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದರು. ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಸುಧಾರಣೆಗಳ ಅಗತ್ಯವಿದೆ. ರೂಪ್ಸಾ ಸದಸ್ಯರೆಲ್ಲರೂ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧಿಸುವಂತೆ ಬೆಂಬಲ ನೀಡ್ತಾ ಇದ್ದಾರೆ. ರಾಜಕಾರಣಿಗಳು ಆಯ್ಕೆಯಾದರೆ ಶಿಕ್ಷಣ ಶಾಸ್ತ್ರದ ಅರಿವು ಇರಲ್ಲ. ಶಿಕ್ಷಣವನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವ ಪರಿಸ್ಥಿತಿಗೆ ರಾಜಕಾರಣಿಗಳು ತಂದಿದ್ದಾರೆ ಎಂದರು. ಶಿಕ್ಷಣವನ್ನು ಬೆಳೆಸುವುದಕ್ಕೆ, ಶಿಕ್ಷಕರಿಗೆ ಗೌರವ ತರುವುದಕ್ಕೆ, ಶಿಕ್ಷಣ ಸಂಸ್ಥೆಗಳ ಉಳಿಸಲು ಇಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಮುಂದಾಗಿದ್ದೀನಿ ಎಂದರು. ವರದಿ ನಂದೀಶ್ ನಾಯ್ಕ. ನಮಸ್ತೆ. ಈಗೇನು ಹತ್ರದಲ್ಲೇ ಈ ಒಂದು ವಿಧಾನ ಪರಿಷತ್ಗೆ ಸಂಬಂಧಪಟ್ಟಂತೆ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಬರ್ತಾ ಇದೆ. ಯಾವ ರೀತಿ ಕಣಕ್ಕಿಳಿಯೋದಕ್ಕೆ ತಾವೆಲ್ಲ ಸಿದ್ಧತೆಗಳು ನಡೆಸ್ಕೊಂಡಿದ್ದೀರಾ? ಈಗಾಗಲೇ ನಾವು ರೂಪ್ಸಾ ಕರ್ನಾಟಕದ ವತಿಯಿಂದ ನಮ್ಮ ಸದಸ್ಯ ಶಾಲೆಗಳು 1000 ಇದಾವೆ, ಶಾಲಾ ಮತ್ತು ಕಾಲೇಜುಗಳು. ಆ ಶಾಲಾ ಕಾಲೇಜುಗಳ ಒಟ್ಟುಗೂಡಿ ನಾವು ನಿರ್ಧಾರವನ್ನು ಮಾಡಿರುವಂತದ್ದು ಈ ಚುನಾವಣೆಯನ್ನು ನಾವು ಎದುರಿಸಬೇಕು ಅಂತ ಹೇಳಿ. ಉದ್ದೇಶ ಏನು ಅಂದ್ರೆ ಈ ಚುನಾವಣೆಗೆ ಶಿಕ್ಷಕರು ಆಯ್ಕೆ ಆಗಬೇಕು ಅನ್ನೋದು. ಸೊ ರಾಜಕಾರಣಿಗಳು ಆಯ್ಕೆ ಆದರೆ ಶಿಕ್ಷಣ ಶಾಸ್ತ್ರದ ಅರಿವಿರೋದಿಲ್ಲ, ಶಿಕ್ಷಣದ ಪ್ರಾಮುಖ್ಯತೆ ಅರಿವಿರೋದಿಲ್ಲ, ಶಿಕ್ಷಣವನ್ನು ತೀರಾ ಒಂದು ರೀತಿ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕೆ ರಾಜಕಾರಣಿಗಳು ಕಾರಣ ಆಗಿದ್ದಾರೆ. ಸೊ ಶಿಕ್ಷಣವನ್ನು ಉಳಿಸ್ಬೇಕು, ಶಿಕ್ಷಕರಿಗೆ ಗೌರವ ತರಬೇಕು, ಮತ್ತೆ ಆ ಶಾಲಾ ಆಡಳಿತ ಮಂಡಳಿಗಳು ಮತ್ತೆ ಶಾಲೆಗಳು ಶಿಕ್ಷಣ ಸಂಸ್ಥೆಗಳು ಉಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಇಡೀ ಕ್ಷೇತ್ರದಾದ್ಯಂತ ಖಾಸಗಿ ಅನುದಾನಿತ ಮತ್ತೆ ಅನುದಾನ ರಹಿತ, ಅದ್ರ ಜೊತೆ ಕಾಲೇಜುಗಳು ಎಲ್ಲರೂ ಕೂಡ ಒಕ್ಕೊರಲಿನ ಒಂದು ಅಭಿಪ್ರಾಯವನ್ನ, ಸಪೋರ್ಟ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನಾವು ಯಶಸ್ವಿ ಆಗ್ತೀವಿ. ಇದನ್ನು ಯಶಸ್ವಿ ಆಗೋದ್ರ ಮೂಲಕ ಶಿಕ್ಷಣಕ್ಕೆ ನ್ಯಾಯವನ್ನು ದೊರಕಿಸಿಕೊಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ಪಾವಗಡದಲ್ಲಿ ಎಲ್ಲೆಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಚಾರ ನಡೆಸಿದ್ದೀರಾ ಸರ್? ಬೆಳಗ್ಗೆಯಿಂದ ಸುಮಾರು ಒಂದು 4 ಹೈಸ್ಕೂಲ್ಗಳಿಗೆ ಹೋಗಿದ್ವಿ, ಗೌರ್ಮೆಂಟ್ ಹೈಸ್ಕೂಲ್ಗಳು ಮತ್ತು ಪ್ರೈವೇಟ್ ಹೈಸ್ಕೂಲ್ಗಳು, PU ಕಾಲೇಜಸ್ಗೆ ಒಂದು ಹೋಗಿದ್ವಿ. ಅದರ ನಂತರ ಡಿಗ್ರಿ ಕಾಲೇಜಸ್ಸು, ಹೀಗೆ ಹಲವಾರು ಕಾಲೇಜಸ್ಗಳಿಗೆ ನಾವು ಭೇಟಿ ನೀಡಿದ್ದೀವಿ. ಅಲ್ಲೆಲ್ಲರೂ ಕೂಡ ಶಿಕ್ಷಕರು ನಮ್ಮ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಎಲ್ಲರೂ ಕೂಡ ನಿಮಗೆ ನಿಮ್ಮ ಬಲಕ್ಕೆ ನಾವು ನಿಂತ್ಕೊಳ್ತೀವಿ, ನಾವು ಈ ಬಾರಿ ಶಿಕ್ಷಕರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಪೋನೆಂಟ್ ಆಗಿರುವಂಥ ಕ್ಯಾಂಡಿಡೇಟ್ಗಳು ರಾಜಕಾರಣಿಗಳಾಗಿದ್ದಾರೆ. ಸೊ ಹಾಗಾಗಿ ಶಿಕ್ಷಕರಿಗೆ ನಾವು ಆಯ್ಕೆ ಮಾಡೋಣ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತೀರಾ ಅಂತ? ನಾನು ಈಗ ಇಂಡಿಪೆಂಡೆಂಟ್ ಪಾರ್ಟಿ ಪಕ್ಷದಿಂದ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಹೈಕಮಾಂಡು ಮತ್ತೆ ಪಕ್ಷ ಯಾವುದು ಅಂದ್ರೆ ಶಿಕ್ಷಕರ ಪಕ್ಷ. ಶಿಕ್ಷಕರೇ ನನಗೆ ಹೈಕಮಾಂಡು. ಅವರ ನಿರ್ದೇಶನದ ಮೇರೆಗೆ ನಾನು ಚುನಾವಣೆಗೆ ನಿಲ್ತಾ ಇದ್ದೀನಿ.